ಮೆಸೇಜ್ 12:30 ಮಾಡಿದೆ. ಅದ್ರ ಮೇಲೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಟ್ಟಿದೆ. ಎಷ್ಟು ತಲೆ ಕೆಡಿಸ್ಕೊಂಡ್ರೆ ಏನೋ. ಈಗ ಬೆಳಿಗ್ಗೆ ಆಯ್ತಲ್ಲ, 10 ಗಂಟೆ ಆಯಿತು. ಸ್ವಿಚ್ ಆನ್ ಮಾಡಿ ಕಾಂಬ ಆನ್ ಮಾಡಿ ಯಪ್ಪ ಆನ್ ಮಾಡೋಷ್ಟು ಬರ್ಸೋತಿಲ್ಲ. ಎಷ್ಟು ಮೆಸೇಜ್ ಬರ್ತಿತ್ತು. ಯಪ್ಪ ಫೋನ್ ಬಂದಿತ್ತು. ಫೋನ್ ಮಾಡೋಷ್ಟು ಧೈರ್ಯ ಬಂತು ಇವರಿಗೆ ಅಂತೂ. ಅವರಿಗೆ ಫೋನ್ ಮಾಡ್ಕೊಂಬಂಗೆ ಆಯ್ತಲ್ಲ. ಎಂತ ಹೇಳೋದೀಗ? ಮೆಸೇಜೇ ಮಾಡೋದ? ಇಲ್ಲ ಫೋನ್ ಮಾಡೇ ಬಿಟ್ಟಿರಲ್ಲ ಇವತ್ತು. ನಾನೇ ವಾಪಸ್ ಫೋನ್ ಮಾಡಿದೆ. ಹಿಂಗೆ ಕುರಿ ಬಿದ್ದಿದ್ದು ಹಳ್ಳಕ್ಕೆ ಅಂತಲೇ ಅನಿಸುತ್ತೆ ಫೋನ್ ಮಾಡಿರಂದರೆ. ಇಲ್ಲಾಂದರೆ ಫೋನ್ ಮಾಡ್ತಿರ್ಲಿಲ್ಲ. ನನ್ನ ಮೇಲೆ ಲವ್ ಇತ್ತಕ್ಕಂತ. ಆಯ್, ನಾನು ನಿಮ್ಮನ್ನು ನೋಡಬೇಕು. ನಾನು ಸಾಯಬೇಕಂತ ಇದ್ದೆ, ಆದರೆ ತುಂಬ ಕಂಟ್ರೋಲ್ ಮಾಡಿಕೊಂಡು ಸುಮ್ಮನಾದೆ ನಿಮಗೋಸ್ಕರ. ಮೆಸೇಜ್ ಬಂತು. ನಾನು ಎಷ್ಟು ಹೆದರಿದ್ದೆ. ಥ್ಯಾಂಕ್ ಯು ಅಂಬ್ರು. ಇವರ ಫುಲ್ ಹೆದರ್ಕೊಂಡಿರ. ಮಸ್ತ್ ಮಜಾ ಬರ್ತಿತ್ತು ನನಗೆ. ಒಂದು ಸತಿ ನಿಮ್ಮನ್ನು ನೋಡಿ ಸತ್ತು ಹೋಗುತ್ತೇನೆ. ನನಗೆ ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ಇಲ್ಲ. ಎಂತ ಮೆಸೇಜ್ ಮಾಡ್ತಾರೆ ಕಾಂಬ. ಹಾಡ್ತಾ ರಾಗ ಉಗುಳ್ತಾ ರೋಗ ಅಂತ ಕಣಿ. ಹಂಗಾಯ್ತು. ಸುಮ್ಮನೆ ತಮಾಷೆಗಂತ ಮಾಡ್ದೆ ಕಣದು. ಈಗ ಮೆಸೇಜ್ ಬರ್ತೀರ ಒಂದು ಮನೆ ತಲೆ ಕೆಟ್ಟಂಗತ್ತು. ಇವರಿಗೆ ಮೆಸೇಜ್ ಮಾಡೋದಿಲ್ಲ ಅಂತ ಹೇಳಿರಲ್ಲ ನಿನ್ನೆಯಿಂದ. ಮತ್ತೆ ಬಿಟ್ಟರೆ ಹಂಗೆ ಒಂದು ಸ್ವಲ್ಪ ಹೆದರ್ಸ್ಕಾಯ್ತು ಈಗ. ಮೆಸೇಜ್ ಬಂತು. ಎಂತ ಕಳಿಸಿದೆ? ಓಕೆ, ವಾವ್, ಎಲ್ಲಿ ಸಿಕ್ಕೋಣ? ನಮ್ಮ ಕಾಲೇಜ್ ಹತ್ತಿರದ ವೈಕುಂಠ ಕ್ಯಾಂಟೀನ್, ಓಕೆನಾ? ನಮ್ಮ ಕಾಲೇಜ್ ಹುಡುಗರು ಎಲ್ಲರಿಗೂ ತೋರ್ಸ್ಕ ನನ್ನ ಹುಡುಗ ಎಷ್ಟು ಹ್ಯಾಂಡ್ಸಮ್ ಇದ್ದ ಅಂದ್ಕೊಂಡೆ. ನನಗೆ ಎಷ್ಟು ಜನ ನಾನು ಮುಸುಡಿಯೇ ಕಾಣ್ತಿರ್ಲಿಲ್ಲ. ಯಾರೂ ನಂಗೆ ಪ್ರಪೋಸ್ ಮಾಡಲಿಲ್ಲ. ಇವೆಲ್ಲ ಎಂತ ನನಗೀಗ ಒಳ್ಳೆ ದುಡಿತಿದ್ದು ಮಸ್ತಿದ್ದು ಹುಡುಗನೇ ಸಿಕ್ಕಿದೆ ಅನ್ಕ ತೋರ್ಸ್ಕ. ಈ ಕಾಲೇಜ್ ಚಳ್ಳಿ ಪಳ್ಳಿ ಹುಡುಗರೆಲ್ಲ ಎಂತಕ್ಕೆ ಬೇಕಾದಂಗೆ ಖರ್ಚು ಮಾಡ್ಲಿಕ್ಕೆ ದುಡ್ಡು ಗಣಿಸಿದ್ರೆ ಮಸ್ತಾಯ್ತು. ಎಲ್ಲರಿಗೂ ಇವತ್ತು ಹೊಟ್ಟೆ ಉರಿಸ್ತೆ ಕಣೆ, ಬೇರೆ ಗಂಡು ಮಕ್ಕಳಿಗೆಲ್ಲ ನಮ್ಮ ಕಾಲೇಜ್. ಓಕೆ ಓಕೆ ಆಯ್ತಂಗಾರೆ. ಹಾಗಾದರೆ ನಾನು ರೆಡಿ ಆಗುತ್ತೇನೆ. ಮೆಸೇಜ್ ಬಂದು 10 ನಿಮಿಷ. ಇಲ್ಲ 10 ನಿಮಿಷ ಆಗಲ್ಲ. ನಿನ್ನೆಯಿಂದ ಊಟ ಮಾಡಿಲ್ಲ. ಬೇಸರವಾಗಿ ಟಯರ್ಡ್ ಆಗಿದ್ದೇನೆ. 1 ಅವರ್ ನಂತರ ಅದೇ ಬ್ಲೂ ಡ್ರೆಸ್ ಹಾಕ್ಕೊಂಡು ಬನ್ನಿ, ಚಂದ ಕಾಣಿಸ್ತೀರಿ. ಐ ಲೈಕ್ ದ್ಯಾಟ್ ಡ್ರೆಸ್. ನಾನು ಯಾವ ಡ್ರೆಸ್ ಹಾಕ್ಕೊಳ್ಳಿ? ಹುಡುಗ ಸ್ವಲ್ಪ ದೊಡ್ಡಂತರ ಇದ್ದಲ್ಲ. ನಾನು ಸ್ಯಾರಿ ಉಟ್ಕೊಂಡು ಹೋದ್ರೆ ಹೆಂಗಿರುತ್ತೆ? ಸ್ಯಾರಿ ಉಟ್ಕಂತೆ. ಎಂತ ಮೆಸೇಜ್ ಬತ್ತು ಕಾಂಬ. ಫಸ್ಟ್ ಗಾಡಿ ಡಿಸೈಡ್ ಮಾಡಿದೆ. ಚಡ್ಡಿ ಹಾಕಿಕೊಂಡು ಬನ್ನಿ. ಯೂ, ನನ್ನ ಏನಂತ ತಿಳ್ಕೊಂಡಿದ್ದೀರಿ? ಸ್ಟುಪಿಡ್. ಮೆಸೇಜ್. ಸಾರಿ, ನಾನು ಹೇಳಿದ್ದು ನೀವು ಆ ದಿನ ಹಾಕ್ಕೊಂಡಿದ್ದ ಜೀನ್ಸ್ ಶಾರ್ಟ್ಸ್ ಟೈಪ್ ಥರದ ಡ್ರೆಸ್ ಹಾಕ್ಕೊಳ್ಳಿ. ಸಾರಿ, ನಾನು ತಪ್ಪು ತಿಳ್ಕೊಂಡೆ. ಕಾಳಲ್ವ? ನನಗೆ ಈ ಥರ ನಾನ್ ವೆಜ್ ಜೋಕ್ಸ್ ಇಷ್ಟ ಆಗಲ್ಲ. ಬಿ ಕೇರ್ಫುಲ್. ಈಗ ಟೈಮ್ ವೇಸ್ಟ್ ಮಾಡಬೇಡಿ, ಹೊರಡಿ. ಬಾಯ್, ಮಿಸ್ ಯು, ಟೇಕ್ ಕೇರ್. ಯಾರೋ ಪಾಪದವರು ಸಾಮಾಸಿಕ ಕಂಡ್ರೆ ಮಾತ್ರ ಮಸ್ತ್ ಗಮ್ಮತ್ತಾಗ್ತು. ತುಂಬ ಇನ್ನೋಸೆಂಟ್ ಕೂಡ, ಒಂಥರ ಖುಷಿ ಕೂಡ ಆಗ್ತು. ನಾನು ಇಷ್ಟು ಲಕ್ಕಿ ಅಲ್ಲ, ನನ್ನ ಫ್ರೆಂಡ್ಸಿಗೆ ಯಾರಿಗೂ ಇಷ್ಟೊಳ್ಳೆ ಹುಡುಗ ಸಿಕ್ಕಲಿಲ್ಲ. ಒಳ್ಳೆ ಚಾನ್ಸ್ ಅಂದರೆ ಚಾನ್ಸ್ ಆಯ್ತು ಮಾತ್ರ. ಸರಿ ಆಟ ಆಡಿಸಿಬಿಡ್ತೆ.